ಸ್ವಿಟ್ಜರ್ಲೆಂಡ್ನ ಲೂಸನ್ನೆ ವಿಶ್ವವಿದ್ಯಾನಿಲಯ ಸೌತ್ ಏಷ್ಯನ್ ಸ್ಟಡೀಸ್ನ ಪ್ರೊಫೆಸರ್ ಇಂಗೋ ಸ್ಟ್ರಾಸ್ ಅವರು ಈಜಿಪ್ಟ್ ರಾಜ ಗೋರಿಗಳಲ್ಲಿ ಭಾರತವನ್ನು ಹುಡುಕಿದ್ದಾರೆ. ಈಜಿಪ್ಟಿನ ಅರಸು ಕಣಿವೆಯ ಕಲ್ಲು ಕತ್ತರಿಸಿದ ಗೋರಿಗಳ ಬಳಿ 30 ಬ್ರಾಹ್ಮಿ ತಮಿಳು ಬ್ರಾಹ್ಮಿ ಲಿಪಿಯ ಬರಹಗಳನ್ನು ಪ್ರೊಫೆಸರ್ ಇಂಗೋ ಪತ್ತೆ ಮಾಡಿದ್ದಾರೆ. ಕ್ರಿಸ್ತಪೂರ್ವ 3ರಿಂದ 1ನೇ ಶತಮಾನದ ನಡುವೆ ಭಾರತದ ವ್ಯಾಪಾರಿಗಳ ಈಜಿಪ್ಟ್ ಸಂಬಂಧವನ್ನ ಇದು ತೋರಿಸುತ್ತದೆ. ಇದೇ ಅವಧಿಯ ಈಜಿಪ್ಟಿನ ಗ್ರೀಕ್ ನಾಟಕ ಆಕ್ಸಿರಿಂಕಸ್ ಪ್ಯಾಪಿರೈದಲ್ಲಿ ತುಳು ಮಾತುಗಳು ಬಂದಿರುವುದು ಹಳೆಯ ವಿಚಾರವಾಗಿದೆ. ಈಗ ಸಿಕ್ಕಿರುವ 30 ಸಣ್ಣ ಶಾಸನಗಳಲ್ಲಿ 10 ಪ್ರಾಕೃತದದ್ದಾದರೆ 20 ತಮಿಳು ಬ್ರಾಹ್ಮಿ ಲಿಪಿಯದ್ದು ಎನ್ನುವುದು ವಿಶೇಷ. ಅದರಲ್ಲಿ ಬರುವ ಸೀಗರ್ ಕೂರನ್ ಒಬ್ಬ ವ್ಯಾಪಾರಿಯ ಹೆಸರು ಎನ್ನಲಾಗಿದೆ. ವ್ಯಾಲಿ ಆಫ್ ಕಿಂಗ್ಸ್ ಈಜಿಪ್ಟ್ ದೊರೆ ಫರೋಹರ ರಾಜ ಕುಟುಂಬದವರ ಗೋರಿಕೂಟವಾಗಿದೆ. ಇದು ವಿಶ್ವಸಂಸ್ಥೆಯ ವಿಶ್ವ ಪರಂಪರೆಯ ತಾಣವಾಗಿದ್ದು ಇತಿಹಾಸದ ಹೊಸ ಪುಟಗಳು ಹೊರಬರುತ್ತಲೇ ಇವೆ.